ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ. ಮುಖದಲ್ಲಿ ಮಂದಹಾಸವನ್ನು ಇಟ್ಟು ಮನಸ್ಸಲ್ಲಿ ಪ್ರೀತಿಯಿಂದ ನಾವು ಯಾವುದೇ ಅಡುಗೆಯನ್ನು ಮಾಡಿದರೂ ಕೂಡ ಅದು ನಾಲಿಗೆಗೆ ರುಚಿ ಕೊಡುತ್ತೆ, ಅದೇ ರೀತಿ ಉದರಕ್ಕೂ ಕೂಡ ಅಷ್ಟೇ ತಂಪನ್ನು ನೀಡುತ್ತೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಅಂದರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯವೂ ಇಂಥ ಒಂದು ಸುಂದರವಾದ, ರುಚಿಕರವಾದ, ಆರೋಗ್ಯಭರಿತವಾದಂಥ ಖಾದ್ಯಗಳನ್ನು ನಾವು ನಿಮಗೆ ಹೇಳ್ಕೊಡ್ತಾನೆ ಇದ್ದೀವಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಕೆಟಿ ಸ್ಪೆಷಾಲಿಟಿ. ಸೊ ಇವತ್ತು ರುಚಿಕರವಾದಂಥ, ಸ್ವಾದಿಷ್ಟಭರಿತವಾದಂಥ, ಆರೋಗ್ಯಭರಿತವಾದಂಥ ಖಾದ್ಯಗಳನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಶ್ರೀಕಲಾ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಬ್ಯಾಂಗ್ಳೂರಿಂದ ಬಂದಿದ್ದೀರಿ ನಮಗೆ ಅಡುಗೆಯನ್ನು ಹೇಳ್ಕೊಡೋದಕ್ಕೆ. ಮಂಗಳೂರಿನವಳು, ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆದವಳು. ಊರು ನಮ್ಮ ಊರೇ, ಮಂಗಳೂರೇ. ಹಾಗೆ ಊರಿಗೆ ಬಂದಾಗೂ ಆಯ್ತು, ನಮ್ಮ ಅಡುಗೆ ಮನೆಗೆ ಒಂದು ವಿಸಿಟ್ ಕೊಟ್ಟಾಗ ಆಗುತ್ತೆ ಅಂತ ಹೇಳಿ. ಓಕೆ. ಸೊ ಹಾಗಾದ್ರೆ ನಮ್ಗೆ ಇವತ್ತೇನು ಬ್ಯಾಂಗ್ಳೂರ್ ಸ್ಪೆಷಲ್ ಎಲ್ಲ ಹೇಳ್ಕೊಡ್ತಾ ಇದ್ದೀರಾ? ಎಲ್ಲಿದ್ದು? ಬ್ಯಾಂಗ್ಳೂರ್ ಸ್ಪೆಷಲ್ ಅಂತೆಲ್ಲ, ಬ್ಯಾಂಗ್ಳೂರಲ್ಲಿ ಕರ್ಡ್ ರೈಸ್. ಊರಲ್ಲಿ ಸ್ವಲ್ಪ ಕಡಿಮೆ ಕರ್ಡ್ ರೈಸ್ ತಿನ್ನೋದು. ಬ್ಯಾಂಗ್ಳೂರಲ್ಲಿ ಕರ್ಡ್ ರೈಸ್ ಅದು ನಾನೇ ಅದನ್ನ ಇನ್ವೆಂಟ್ ಮಾಡಿದೆ. ಯಾಕೆ ರೈಸಲ್ಲೇ ಮಾಡಬೇಕು, ಬ್ರೋಕನ್ ವೀಟ್ ಮಾಡಿ ಯಾಕೆ ಮಾಡಬಾರ್ದು ಅಂತೇಳಿ ಇದು ಇನ್ವೆಂಟೆಡ್ ಬೈ ಮೈ ಸೆಲ್ಫ್. ಸೊ ಅದು ಚೆನ್ನಾಗಿ ಬಂತು. ಹಾಗೆ ನೋಡೋಣ, ಊರಿನ ಜನರಿಗೂ ತೋರಿಸೋಣ ಅಂತ ಹೇಳಿ. ಹೆಲ್ದಿ ಅಂದ್ರೆ ವೈಟ್ ರೈಸ್ ಅಂದ್ರೆ ಕೆಲವರಿಗೆ ಆಗೋದಿಲ್ಲ, ಮತ್ತೆ ಬ್ರೋಕನ್ ವೀಟ್ ಎಲ್ಲದಕ್ಕೂ ತಗೊಳ್ತಾರಲ್ಲ, ಹಾಗೆ ಬ್ರೋಕನ್ ವೀಟ್ ಅಲ್ಲಿ ಮಾಡಿ ಹೆಲ್ದಿಯಾಗಿ ಕರ್ಡ್ ಎಲ್ಲ ಐಟಮ್ಸ್ ಎಲ್ಲ ಸೇಮ್, ಸ್ವಲ್ಪ ಡಿಫರೆನ್ಸ್ ಮಾಡಿದ್ದೇನೆ ನಾನು. ನೋಡೋಣ ಹೇಗೆ ಆಗುತ್ತೆ, ನೀವು ತಿಂದ ಮೇಲೆ ಹೇಳಿ. ಖಂಡಿತ ನಾನು ಹೆಲ್ದಿ ಕುತೂಹಲದಿಂದ ಕಾಯ್ತಾ ಇದ್ದೇನೆ. ಎಕ್ಸಾಕ್ಟ್ಲಿ, ವೀಟ್ ಅಂತ ತಕ್ಷಣ ಹೆಲ್ದಿ ಆಗಿರುತ್ತೆ, ಹೆಲ್ದಿ ಫುಡ್. ಸೊ ಹಾಗಾದ್ರೆ ಈ ಒಂದು ಸ್ಪೆಷಲ್ ರೆಸಿಪಿಯನ್ನ ಕಲಿಯೋದಕ್ಕೆ ಹೋಗೋಣ ಕಿಚನ್ಗೆ ಬನ್ನಿ. ಎಸ್ ಮೇಡಮ್, ಫಸ್ಟ್ ಹಾಗಾದ್ರೆ ಬ್ರೋಕನ್ ವೀಟ್ ಕರ್ಡ್ ರೈಸ್, ಕರ್ಡ್ ರೈಸ್ ಹಾಕಿದ್ರೆ ಇದೆ ಬ್ರೋಕನ್ ವೀಟ್ ಕರ್ಡ್ ಆರ್ ಕರ್ಡ್ ಬ್ರೋಕನ್ ವೀಟ್. ಎರಡರ ಒಂದು ಹೇಗೆ ಮಾಡಿದ್ರು ಅದ್ರ ರೈಸ್ ಅಂತ ಬರಬಾರ್ದು. ಸರಿ ಮೇಡಮ್, ಹೇಗೆ ಸ್ಟಾರ್ಟ್ ಮಾಡುವ? ಫಸ್ಟ್ ಕುಕ್ಕರ್ ಬೇಕು. ಕುಕ್ಕರ್ ಅಲ್ಲಿ ಫಸ್ಟ್ ಬ್ರೋಕನ್ ವೀಟ್ ಅನ್ನ ಘೀ ಹಾಕಿ ಫ್ರೈ ಮಾಡ್ಲಿಕ್ಕೆ. ಸರಿ, ಸೊ ತುಂಬಾ ಘೀ 4 ಟೀ ಸ್ಪೂನ್ ಹಾಕ್ತೇನೆ. ಇದು 1 ಕಪ್ ಬ್ರೋಕನ್ ವೀಟ್. ಅದು ಬಿಸಿ ಆದ ಕೂಡಲೇ ಹಾಕೋಣ, ಘೀ ಬಿಸಿ ಆಗಲಿ. ಓಕೆ. ಯೂಶ್ವಲಿ ನಾವು ಏನಾದರೂ ಈ ಪಾಯಸಕ್ಕೆಲ್ಲ ಮಾಡುವಾಗ ಡೈರೆಕ್ಟ್ ಹಾಗೆ ಬೇಯಿಸ್ತೀವಿ, ಅಂದ್ರೆ ಸ್ವಲ್ಪ ನೀರ ಅಥವಾ ತೆಳು ತೆಂಗಿನ ಹಾಲು. ಇಲ್ಲ, ಯಾವಾಗ್ಲೂ ಇವಾಗ ನೀವು ಬಿರಿಯಾನಿ ಮಾಡುವಾಗ ಸಹ ಫ್ರೈ ಮಾಡಿದ್ರೆ ರುಚಿಯೇ ಬೇರೆ. ರೈಸ್ ಆದ್ರೆ ಹೌದು ಮಾಡ್ತೇವೆ. ಇದು ಬ್ರೋಕನ್ ವೀಟ್ ರೈಸಿಗೆ ರೈಸ್ ಆಗಿನೇ ಟ್ರೀಟ್ ಮಾಡಬೇಕು. ಓಕೆ. ಈಗ ಹಾಕ್ತೇನೆ ನಾನು. ಅಷ್ಟು ಹಾಕಿದೆ ಅಲ್ಲ ಘೀ, ನೋಡಿ ಇವಾಗ ಇದು ಫ್ರೈ ಆಗುವಾಗ ಎಷ್ಟು ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಚೆನ್ನಾಗಿ. ನಾನು ಆರ್ಗ್ಯಾನಿಕ್ ಬ್ರೋಕನ್ ವೀಟನ್ನು ಯೂಸ್ ಮಾಡಿದ್ದೇನೆ. ಯಾವುದು ಮಾಡ್ಬೋದು. ಓಕೆ. ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದು ಘೀ ಹೆಚ್ಚು ಹಾಕಿದಷ್ಟು ಟೇಸ್ಟ್ ಜಾಸ್ತಿ ಆಗ್ತದೆ.
ಇಷ್ಟು ಸಾಕು. ಈಗ ಗೊತ್ತಾಗುತ್ತಲ್ಲ, ಸ್ವಲ್ಪ ಸ್ವಲ್ಪ ಬಿಡ್ತಾ ಇದೆ ಅಲ್ಲ. ಓಕೆ, ಅಂದ್ರೆ ಪಾಪಪ್ ತರ ಆಗ್ತಾ ಇದೆ. ಇವಾಗ ಜನರಲಿ ಕರ್ಡ್ ರೈಸಿಗೆ ಗ್ರೇಪ್ಸ್ ಹಾಕೋದಿಲ್ಲ, ಇದು ಡ್ರೈ ಗ್ರೇಪ್ಸ್ ಕಿಶ್ಮಿಶ್. ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಇದನ್ನು ಒಂದು 3-4 ಎಷ್ಟು ಅದೇ ಜಾಸ್ತಿ ಆಗ್ಬೇಕಾದ್ರೆ ಜಾಸ್ತಿ ಲೆಕ್ಕಕ್ಕಿಂತ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಾರ್ದು. ಜಾಸ್ತಿ ಬಟ್ ಇದು ಕೂಡ ಹಿಮೋಗ್ಲೋಬಿನ್ ಕಂಟೆಂಟ್ ಅಂದ್ರೆ ಅದಕ್ಕೆ ತುಂಬಾ ಒಳ್ಳೇದು. ಅದಕ್ಕೆ ಇದನ್ನು ಯಾಕೆ ಇದನ್ನು ಒಟ್ಟಿಗೆ ಹಾಕುದು ಹೇಳಿದ್ರೆ, ಇವಾಗ ಬೇಯಿಸುವಾಗ ಒಟ್ಟಿಗೆ ಸ್ವಲ್ಪ ಚಿಕ್ಕದು ಮಾಡಿ ಸಿಮ್ಮಲ್ಲಿ ಇರೋದಲ್ಲ. ಇವಾಗ ಸ್ವಲ್ಪ ಹಲ್ದಿ ಬೇಕು ನನಗೆ, 1 ಚಿಟಿಕೆಯಷ್ಟು ಹಲ್ದಿ ಒಂದು ಎಲ್ಲದಕ್ಕೂ ಹಾಕಬೇಕಲ್ಲ. ಇನ್ನು ನೀರು. ಇವಾಗ ನಾನು 1 ಫುಲ್ ಹಾಕಿದ್ದೇನಲ್ಲ, 3 ಹಾಕೋಣ. ಯಾಕೆ ಹೇಳಿದ್ರೆ ಬ್ರೋಕನ್ ವೀಟ್. ಓಕೆ, 1:3. ಸ್ವಲ್ಪ ನೀರು ಜಾಸ್ತಿ ತಗೊಳುತ್ತೆ. ಬ್ರೋಕನ್ ವೀಟ್ ಸ್ವಲ್ಪ ನೀರನ್ನು ಅಬ್ಸರ್ವ್ ಮಾಡುತ್ತೆ. ಅಲ್ಲದೆ ಇದೂ ಆಗುತ್ತೆ, ಏನು ಹೇಳ್ತೀರಿ, ಡ್ರೈ ಬೇಗ ಆಗೋದು. ಡ್ರೈ ಥರ ಇದ್ದರೆ ಚೆನ್ನಾಗಿ ಆಗೋದಿಲ್ಲ. ಓಕೆ, ಇದಕ್ಕೆ ಈಗ ಹೇಗಿದ್ರು ಇದು ಅಂದ್ರೆ ನೀರಿನ ಅಂಶ ಎಳ್ಕೊಳ್ಳುತ್ತೆ, ಹೌದು. ಆದ್ರೆ ಈಗ ಕರ್ಡ್ ರೈಸ್ಗೆಲ್ಲ ಸ್ವಲ್ಪ ತೆಳು ಇದ್ರೂ ಬೆಟರ್. ಇದು ಕೂಡ ಸ್ವಲ್ಪ ತೆಳುವಾಗಿ ಇದ್ರೆ ಏನು ತೊಂದರೆ ಆಗೋದಿಲ್ಲ. ಸ್ವಲ್ಪ ಸಾಲ್ಟ್ ಹಾಕೋಣ. ಓಕೆ, ಮತ್ತೆ ಬೇಕಾದ ಕರ್ಡ್ ಹಾಕಿದ ಮೇಲೆ ನೋಡೋಣ ಎಷ್ಟಾಗುತ್ತೆ ಅಂತೇಳಿ. ಸೊ ಇನ್ನು ಲಿಡ್ ಕ್ಲೋಸ್ ಮಾಡೋದಲ್ಲ. ಅಂದ್ರೆ ಇದು ಎಷ್ಟು ವಿಸಿಲ್ ಬರಬೇಕಾಗುತ್ತೆ? ಜನರಲಿ ಬ್ರೋಕನ್ ವೀಟಿಗೆ ನಾವು ಒಂದು 6 ವಿಸಿಲ್ ಇಡ್ತೇವೆ ಅಲ್ಲ. 6 ವಿಸಿಲ್ ಬೇಕಾಗುತ್ತೆ. ಕರೆಕ್ಟ್ ಆಗಿ ಬೆಂದಿರಬೇಕು, ಸಾಫ್ಟ್ ಇರಬೇಕು. ರೈಸ್ ಎಷ್ಟು ಕರ್ಡ್ ರೈಸ್ ಮಾಡುವಾಗ್ಲೂ ಅದು ತುಂಬಾ ಬೆಂದಿರಿದ್ರೆ ಚೆನ್ನಾಗಿರೋದು, ಅರ್ಧ ಬೆಂದ್ರೆ ಪ್ರಾಪರ್ ಬೆಂದ್ರೂ ಚೆನ್ನಾಗಿರೋದಿಲ್ಲ. ಕರ್ಡ್ ರೈಸ್ ಹೇಳಿದ ಕೂಡಲೇ ಅದು ತುಂಬಾ ಸಾಫ್ಟ್ ಇರಬೇಕು. ಹಾಗೆ ಇದೂ ಹಾಗೇನೆ. ಸರಿ, ಈಗ ಇದರಿಂದ ನೀವು ಕರ್ಡ್ ರೈಸ್ ಟೈಪ್ ಅಲ್ಲಿ ಇದನ್ನ ಮಾಡ್ತೀರಿ. ಕರ್ಡ್ ರೈಸ್ ಅಂತಾನೆ ಬರುತ್ತೆ. ಓಕೆ, ಪರವಾಗಿಲ್ಲ. ಸೊ ಬಟ್ ಅದು ಬಿಟ್ಟು ಬೇರೆ ಏನಾದ್ರು ಈ ತರ ಪುಲಾವ್ ಎಲ್ಲ ಟ್ರೈ ಮಾಡಿದ್ರೆ ಇದ್ರಲ್ಲಿ ಆಗುತ್ತಾ? ಬ್ರೋಕನ್ ವೀಟ್ ಚೆನ್ನಾಗಿ ಬರ್ತದೆ. ಪುಲಾವ್ ಬಹಳ ಚೆನ್ನಾಗಿ ಬರ್ತದೆ. ಪುಲಾವ್ ತುಂಬಾ ಸಲ ಮಾಡಿದ್ದೇನೆ ನಾನು, ಹೆಲ್ದಿಯಾಗಿ. ಸೇಮ್ ಅಕ್ಕಿ ಬದಲು ಬ್ರೋಕನ್ ವೀಟ್ ಹಾಕಿ. ಓನ್ಲಿ ಥಿಂಗ್ ಅಕ್ಕಿ 1:2 ಆದ್ರೆ 1:3 ಇದಕ್ಕೆ ಹಾಕ್ಲೇಬೇಕಾಗ್ತದೆ. ಇದಾಗ್ಲೇ ಆಗಿದೆ, ಸಾಕು ಅನ್ಸುತ್ತೆ. ಸಾಕು, ಆಫ್ ಮಾಡೋಣ. ಅದು ಪ್ರೆಷರ್ ತಣ್ಣಗೆ ಅದರಷ್ಟಕ್ಕೇನೆ ಬಿಡ್ಬೇಕು. ಯಾವಾಗ್ಲೂ ಹಾಗೆ ನಾವು ಅವಸರ ಮಾಡಿ ನೀರು ಹಾಕಿ ತೆಗಿಲಿಕ್ಕೆ ಹೋಗ್ಬಾರ್ದು. ಅದು ಅದರಷ್ಟಕ್ಕೇನೆ ಪ್ರೆಷರ್ ಬಿಡ್ಬೇಕು. ಯಾಕೆ ಹೇಳಿದ್ರೆ ಇದ್ರಲ್ಲಿರೋ ಕೆಲಸ ಅಂತ ಹೇಳಿದ್ರೆ ಒಂದೇ, ಇದು ಕುಕ್ಕರಲ್ಲಿ ಮಾಡಿ ಪ್ರೆಷರ್ ಬಿಟ್ಟು ಬೇಯಿಸೋದು ಒಂದೇ. ಆಮೇಲೆ ಏನು ಅಷ್ಟು ಕೆಲಸ ಇಲ್ಲ ಇದರಲ್ಲಿ. ಅದಕ್ಕೆ ಅದನ್ನ ಕರೆಕ್ಟಾಗಿ ನಾವು ಅದಕ್ಕೆ ಫಾಲೋ ಮಾಡಬೇಕು. ಮಾತಾಡ್ತಾ ಅಲ್ಲಿ ಪುಟ ಬಿಡ್ತು. ಓಕೆ, ನಾವು ನೋಡೋಣ. ವಾವ್, ಇದು ತನ್ನಷ್ಟೇ ಅದೇ ಒಳ್ಳೆ ಪಾಯಸದ ರೀತಿಯಲ್ಲಿ. ಇದಕ್ಕೆ ನಿಮಗೆ ಬೇಕಿದ್ರೆ ಈಗ ತೆಂಗಿನ ಹಾಲು ಹಾಕಿ ಬೆಲ್ಲ ಹಾಕಿ ಮಾಡ್ಕೊಳ್ಳೋದು. ನಾನು ಖಂಡಿತ ಈ ಒಂದು ಇದನ್ನ ಟ್ರೈ ಮಾಡ್ತೀನಿ. ಈ ರೀತಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಅಂಡ್ ಆ ಕಲರ್ ಕೂಡ ಚೇಂಜ್ ಬಂದಿದೆ. ಇವಾಗ ಒಂದು ಒಗ್ಗರಣೆ ಕೊಟ್ಟು ತಣ್ಣಗಾಗ್ಲಿಕ್ಕೆ ಬಿಡುವ, ಆಮೇಲೆ ಕರ್ಡ್ ಹಾಕಿ ಬಿಡೋಣ. ಸೊ ಇದಕ್ಕೆ ಒಗ್ಗರಣೆ ಬಿಸಿಗೆ ಇದಕ್ಕೆ ಒಗ್ಗರಣೆ ಕೊಡೋಣ ಒಂದು. ಸರಿ, ಸೊ ಇದನ್ನ ಈ ಕಡೆ ಹಾಗಾದ್ರೆ ಒಗ್ಗರಣೆ. ಈಗ ಒಗ್ಗರಣೆ ತಣ್ಣಗಾಗ್ಲಿ. ಅದು ಈಗ ಸ್ವಲ್ಪ ಒಗ್ಗರಣೆ ಕೊಟ್ಟ ಮೇಲೆ ಯಾವಾಗಲೂ ಕರ್ಡನ್ನು ಹಾಕುವಾಗ ತಣ್ಣಗಾಗಬೇಕು. ಅದು ಅರ್ಜೆಂಟ್ ಮಾಡುವವರು ಫ್ಯಾನಿನ ಅಡಿಯಲ್ಲಿ ಇಟ್ಟು ಬಿಟ್ರೆ ಆಯ್ತು. 5 ನಿಮಿಷ ಅದರೊಳಗಡೆ ತಣ್ಣಗಾಗುತ್ತೆ. ಇವಾಗ 1 ಸ್ಪೂನು 1.5 ಹಾಕೋಣ. ಫಸ್ಟ್ ಮೇನ್ ಕರಿ ಲೀವ್ಸ್. ಕರಿ ಲೀವ್ಸ್ ಬೆನಿಫಿಟ್ ನಿಮಗೆ ಗೊತ್ತುಂಟಲ್ಲ ಎಷ್ಟಿದೆ ಅಂತ ಹೇಳಿ. ಎಲ್ಲದಕ್ಕೂ ಓವರ್ ಆಲ್. ಇನ್ನು ಅದಕ್ಕೆ ಸ್ವಲ್ಪ ಸಹ ನಾವು ಖಾರ ಏನು ಹಾಕಲಿಲ್ಲ, ಹಾಗೆ ಕಟ್ ಮಾಡಿಟ್ಟದ ಚಿಲ್ಲಿ ಇದೆ ಅಲ್ಲ, ಅದು ಇವಾಗ ಇದರಿಂದ ಖಾರ ಅದಕ್ಕೆ ಹೋಗ್ಬೇಕಾಗ್ತದೆ. ಸೊ ಇದು ಸ್ವಲ್ಪ ಸ್ವೀಟ್ ಮತ್ತೆ ಸ್ವಲ್ಪ ಸ್ಪೈಸಿ ಇರುತ್ತೆ. ಶುಂಠಿ ಸಹ ದೇಹಕ್ಕೆ ಒಳ್ಳೆಯದು.
ಶುಂಠಿ ಯಾವುದಕ್ಕೂ ಹಾಕಿದ್ರೂ ಅದರದೊಂದು ಟೇಸ್ಟೇ ಬೇರೆ. ನಾನು ಲಾಸ್ಟಿಗೆ ಅನಿಯನ್ ಹಾಕೋದು, ಯಾಕಂದರೆ ಅನಿಯನ್ ಜಾಸ್ತಿ ಫ್ರೈ ಆಗಬೇಕಂತ ಇಲ್ಲ. ಹೀಗೆ ಮೇಲಿಂದ ಮೇಲೆ ಸಹ ಹಾಕ್ಬೋದು, ಕ್ರಂಚಿ ಇದ್ರೆ ಪರವಾಗಿಲ್ಲ. ಓಕೆ. ಜನರಲಿ ಕರ್ಡ್ ರೈಸ್ ಮಾಡುವಾಗ ಆನಿಯನ್ ಹಾಗೇನೆ ಹಾಕಿಬಿಡೋದು, ಆ ಕ್ರಂಚಿನೆಸ್ ಸಿಗುತ್ತೆ, ಮಧ್ಯದಲ್ಲಿ ಒಂದು ಅಸಿಡಿಕ್ ಫ್ಲೇವರ್ ಮತ್ತೆ ಅದು ಕೂಡ ಸಿಗುತ್ತೆ ಅಂತ ಹೇಳಿ. ಇವಾಗ ಇದಕ್ಕೆ ಹಾಕಿಬಿಡೋಣ. ಇನ್ನು ಈ ಉಳ್ದದ್ದು ಸ್ವಲ್ಪ ಅನಿಯನ್ ಇದೆಲ್ಲ ಅದನ್ನು ಹಾಕೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋದು. ಈಗ ಅರ್ಜೆಂಟ್ ಇರುವವರು ಇದನ್ನು ಇನ್ನೊಂದು ಪಾತ್ರೆ, ಯಾಕಂದರೆ ಇದು ಕುಕ್ಕರ್ ಬಿಸಿ ಇರುತ್ತೆ, ಅದರ ಬಿಸಿ ಹಾಗೆ ತಣ್ಣಗಾಗೋದಕ್ಕೆ ಬಿಡೋದು ಬೇಡ. ಅದಕ್ಕೋಸ್ಕರ ಬೇರೆ ಪಾತ್ರೆಗೆ ಹಾಕಿ ಫ್ಯಾನ್ ಅಡಿಗೆ ಇಟ್ಬಿಟ್ರೆ ಬೇಗ ಆಗುತ್ತೆ, ತಣ್ಣಗಾಗುತ್ತೆ. ನಾವು ಹಾಗೆ ಇಟ್ಟು ಟ್ರಾನ್ಸ್ಫರ್ ಮಾಡಿದ್ರು ಕೂಡ ಸ್ವಲ್ಪ ತಣ್ಣಗಾಗುತ್ತೆ. ಟ್ರಾನ್ಸ್ಫರ್ ಮಾಡಲ ನಾನು? ಶೋರ್. ಹೂ ಥರ ಬೀಳ್ತಾ ಇದೆ. ಹೀಗೆ ಹೀಗೆ ಮಾಡ್ತಾ ಇದ್ರೆ ಬೇಗ ತಣ್ಣಗಾಗುತ್ತೆ. ಯಾವಾಗಲೂ ಕರ್ಡ್ಸನ್ನು ಬಿಸಿ ಇರುವಾಗ ಹಾಕ್ಲಿಕ್ಕೆ ಹೋಗಬಾರ್ದು, ಉಳಿಯುತ್ತೆ. ನೋಡಿ ಇವಾಗ ಬಿಸಿ ಆರಿ ತಣ್ಣಗಾಗಿದೆ. ಬಿಸಿ ಆರಿದೆ ನಿಮ್ದು, ಅಲ್ಲಿದು ಬ್ಯಾಂಗ್ಳೂರ್ ಕನ್ನಡ ಬರ್ತದೆ, ಬಿಸಿ ಆರಿದೆ. ಇನ್ನು ಇದಕ್ಕೆ ಕರ್ಡನ್ನು ಹಾಕೋಣ, ಮೊಸರನ್ನು. 1 ಕಪ್ ಮೊಸರು, 1 ಕಪ್ ಇದಕ್ಕೆ 1 ಕಪ್ ಮೊಸರು ಸಾಕಾಗುತ್ತೆ ಥರ ಕಾಣುತ್ತೆ. ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಇದನ್ನು. ಇನ್ನು ಇದಕ್ಕೆ ಪಾಮಗ್ರನೇಟ್ ಹಾಕೋಣ. ಪಾಮಗ್ರನೇಟ್ ಜನರಲಿ ಕರ್ಡ್ ರೈಸಿಗೆ ಹಾಕೋದಕ್ಕೆ ನಾವು ಒಂದು ಹಾಕೋದು, ಇಲ್ಲದ್ರೆ ಅಗತ್ಯ ಅಂತ ಇಲ್ಲ. ಮಕ್ಕಳಿಗೆಲ್ಲ ಕಲರ್ ಸಿಗುತ್ತೆ, ಕಲರ್ ವೇರಿಯೇಷನ್ ಇರುತ್ತೆ. ಆಮೇಲೆ ಐರನ್ ಕಂಟೆಂಟ್ಸ್ ಜಾಸ್ತಿ ಇದೆ, ಎಲ್ಲ ಹೆಲ್ತ್ಗೆ ಕಣ್ಣಿಗೆ ಮುದ ನೀಡಬೇಕಲ್ವಾ, ಕಲರ್ ಅದು ಎಲ್ಲಾನು. ಅದಲ್ಲದೆ ಕೆಲವರಿಗೆ ಕ್ಯಾಶ್ಯೂ ಹಾಕದವರು ಕ್ಯಾಶ್ಯೂನು ಗೀಯಲ್ಲಿ ಫ್ರೈ ಮಾಡಿ ಹಾಕ್ಬೋದು. ನಾನು ಹಾಕಲಿಲ್ಲ. ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಏನಕ್ಕೂ ಎಂಡಿಂಗ್ ವಿದೌಟ್ ಕೊತ್ತಂಬರಿ ಸೊಪ್ಪು ಲುಕ್ಕು ಇರೋದಿಲ್ಲ, ಟೇಸ್ಟು ಇರೋದಿಲ್ಲ. ಆ ಒಂದು ಫ್ರೆಶ್ನೆಸ್ ಅದರಿಂದ ಸಿಗುತ್ತೆ. ಸೊ ಇಟ್ಸ್ ರೆಡಿ. ಸೊ ಸರ್ವ್ ಮಾಡೋಣ. ನೋಡಿ, ಇದಕ್ಕೆ ಡ್ರೆಸ್ಸಿಂಗ್ ಮಾಡ್ಬೇಕಂತಲೇ ಇಲ್ಲ. ಇದುವೇ ನೋಡಿ ಪಾಮಗ್ರನೇಟ್ ಆಸ್ ಇಟ್ ಈಸ್, ಅದರಲ್ಲೇ ಡ್ರೆಸ್ಸಿಂಗ್ ಇದೆ. ಫುಲ್ ವೆಲ್ ಡ್ರೆಸ್ಡ್ ಆಗಿದೆ. ಇವಾಗ ನೀವು ತಿಂದು ಹೇಳಬೇಕು ಯಾವ ಥರ ರುಚಿ ಹೇಗಿದೆ ಅಂತ ಹೇಳಿ. ಖಂಡಿತ. ಸೊ ಇದು ಇನ್ನೂ ತಣ್ಣಗಾದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ಲ. ಸೊ ಇದು ಈಗ ಕರ್ಡ್ ಇದೆ, ಕರ್ಡ್ ವೀಟ್ ಅದಲ್ಲದೆ ಅದರಲ್ಲಿ ಕರ್ಡ್ ಸಾರಿಗೆ ಇದೆ, ಕಿಶ್ಮಿಶ್, ಡ್ರೈ ಗ್ರೇಪ್ಸ್ ಸ್ವೀಟಿಗೆ ಇದೆ, ಸಾಲ್ಟು ಇದೆ, ಚಿಲ್ಲಿ ಇದೆ. ಸೊ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ಸೊ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣ್ತಾ ಇದೆ. ಥ್ಯಾಂಕ್ ಯು. ಸೊ ಮೊಸರ ಅನ್ನ ತಿಂದಿರ್ತೀರಿ, ಈಗ ಇದು ಮೊಸರು ಗೋಧಿ, ಕಟ್ಟು ಗೋಧಿ. ಸೊ ಗೋಧಿ ನೊಚ್ಚು ಹೇಳ್ತೀವಲ್ಲ ಅದು. ಸೊ ಹಾಗಾಗಿ ಸೊ ಇದನ್ನು ನೀವು ಗೋಧಿ ನೊಚ್ಚಿನ ಮೊಸರನ್ನ ಅಂತ ಕೂಡ ಹೇಳ್ಬೋದು. ಸೊ ಹೆಸರಲ್ಲೇನಿದೆ, ಸೊ ಟೇಸ್ಟ್ಗೆ ಆರೋಗ್ಯಕ್ಕೆ ಉತ್ತಮವಾಗಿದ್ದರೆ ಸಾಕು. ಸೊ ಇದು ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಬ್ರೋಕನ್ ವೀಟ್ ಕರ್ಡ್ ತಯಾರಿಸುವ ವಿಧಾನ. ಮೊದಲು ಕುಕ್ಕರ್ನಲ್ಲಿ ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು 1 ಕಪ್ ಗೋಧಿ ನುಚ್ಚನ್ನು ಹುರಿಯಿರಿ. ನಂತರ ಒಣ ದ್ರಾಕ್ಷಿ, ಅರಶಿನ ಸೇರಿಸಿ ಹುರಿಯಿರಿ. ಆನಂತರ ಗೋಧಿ ನುಚ್ಚಿನ 3 ಪಟ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 5 ರಿಂದ 6 ವಿಸಿಲ್ ಬರುವವರೆಗೂ ಬೇಯಿಸಿಕೊಳ್ಳಿ. ನಂತರ ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ಕರಿಬೇವು, ಹಸಿಮೆಣಸು, ಶುಂಠಿ ಹಾಗೂ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಗೋಧಿ ನುಚ್ಚಿಗೆ ಸೇರಿಸಿ. ಹೆಚ್ಚಿದ ಹಸಿ ಈರುಳ್ಳಿ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ತಣ್ಣಗಾದ ನಂತರ ಮೊಸರು, ದಾಳಿಂಬೆ ಬೀಜ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ರುಚಿಕರವಾದ ಬ್ರೋಕನ್ ವೀಟ್ ಕರ್ಡ್ ಸವಿಯಲು ಸಿದ್ಧ. ಒಂದಂತೂ ಹೆಲ್ದಿ ಆಗಿರುವಂಥ ರೆಸಿಪಿ ತಯಾರು. ನೆಕ್ಸ್ಟ್ ಯಾವ ರೆಸಿಪಿ
ನನಗಂತೂ ಕ್ಲೂ ಇಲ್ಲ, ತಯಾರಿ ಮಾಡ್ತಾ ಇದ್ದಾರೆ. ಅಷ್ಟೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಸೊ ಈಗ ಯಾವ ರೆಸಿಪಿ ನನಗೆ ಅಂತೂ ಕ್ಲೂ ಏನೂ ಕೊಟ್ಟಿಲ್ಲ. ಸೊ ಎಲ್ಲ ತಯಾರಿ ಮಾಡ್ಕೊಂಡು ರೆಡಿ ಇದ್ದಾರೆ. ಯಾವ ರೆಸಿಪಿ ಬನ್ನಿ ಕೇಳೋಣ. ಎಸ್ ಮೇಡಮ್, ಸೊ ಈಗ ಯಾವ ರೆಸಿಪಿ ನಮಗೆ ಹೇಳ್ಕೊಡ್ತಾ ಇದ್ದೀರಿ? ತುಂಬ ಸಿಂಪಲ್, ಒಂದು ಬೆಂಡಿ ಫ್ರೈ. ಬೆಂಡಿ ಫ್ರೈ. ಸೊ ಇದು ಭರ್ವಾ ಬೆಂಡಿಯ ಹಾಗೆ ಜಸ್ಟ್ ಬೆಂಡಿ ಫ್ರೈ. ಇದು ಜಸ್ಟ್ ಬೆಂಡಿ ಫ್ರೈ. ಬೆಂಡಿಯನ್ನು ಕಟ್ ಮಾಡೋದು, ಕಟ್ ಮಾಡಿ ಮ್ಯಾರಿನೇಟ್ ಮಾಡಿದ ಬ್ಯಾಟ್ರಲ್ಲಿ ಅದರೊಟ್ಟಿಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಎಲ್ಲಕ್ಕೂ ಅದನ್ನ ನೋಡೋಣ. ಸೊ ಹೇಳೋದಕ್ಕಿಂತ ಪ್ರಾಕ್ಟಿಕಲ್ ತುಂಬಾ ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಇದು ಬೌಲಿಗೆ ಕಡಲೆ ಹುಡಿ, ಒಂದು ಸ್ಪೂನು ಅಕ್ಕಿ ಹಿಟ್ಟು, ಕ್ರಿಸ್ಪಿ ಆಗ್ಬೇಕಂತ ಹೇಳಿದ್ರೆ ಕಾರ್ನ್ ಫ್ಲೋರ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಇದು ಅಕ್ಕಿ ಹಿಟ್ಟಿನ ಕೂಡ ಕ್ರಿಸ್ಪಿನೆಸ್ ಆಗುತ್ತೆ, ಬಟ್ ಎರಡು ಮಿಕ್ಸ್ ಆದರೆ ಅದರದ್ದು ಬೇರೆ. ತುಂಬಾ ಹಾಕ್ಲಿಕ್ಕಿಲ್ಲ, ಇದು ಹಾಫ್ ಟೀ ಸ್ಪೂನ್. ಓಕೆ. ಆಮೇಲೆ ಜಿಂಜರ್ ಗಾರ್ಲಿಕ್, ಅದು ಅದಿಲ್ಲದೆ ಅಡಿಗೆನೇ ಆಗೋದಿಲ್ಲ. ಸೊ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಸಾಲ್ಟ್ ಈ ಸಲ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಸೊ ನನಗೆ ಸ್ವಲ್ಪ ಕಡಕ್ ಅಂತ ಗೊತ್ತಾಯ್ತು ನಿಮಗೆ. ಮತ್ತೆ ಎಲ್ಲದಕ್ಕೂ ಹಲ್ದಿ ಪೌಡರ್ ಒಂದು ಹಾಕೋದು ಒಳ್ಳೆಯದು. ಸೊ ನನಗೆ ಸ್ವಲ್ಪ ಹಲ್ದಿ ಪೌಡರ್ ಮತ್ತೆ ಚಿಲ್ಲಿ ಪೌಡರ್ ಖಾರಕ್ಕೆ. ಸೊ ರೈಸ್ ರವರ ಹಲ್ದಿ ಪೌಡರ್, ಅರಶಿನ ಪುಡಿ. ಅರಶಿನ ಪುಡಿ ಸಾಕಾ? ಸಾಕು ಸಾಕು, ಅಷ್ಟೇ ಸಾಕು. ಇವಾಗ ಅರಶಿನ ಪುಡಿ ಎಲ್ಲದಕ್ಕೂ ಹಾಕೋದು ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ಏನು ಮಾಡುವಾಗಲೂ ಸ್ವಲ್ಪ ಒಂದು ಅರಿಶಿನ ಪುಡಿ ಹಾಕದಿದ್ರೆ, ಉಪ್ಪು ಹೇಗೆ ಇಂಪಾರ್ಟೆಂಟ್ ಅದೇ ತರ ಅರಿಶಿನ ಪುಡಿ ಆಗಿ. ಅಂಡ್ ಅದು ಇನ್ನೊಂದು ಯಾಕೆ ಅಂತ ಹೇಳಿದ್ರೆ ಅದು ಆಂಟಿಸೆಪ್ಟಿಕ್. ಹಾಗೆ ಚಿಲ್ಲಿ ಪೌಡರ್ ಎಷ್ಟು ನೋಡಿ, ಚಿಲ್ಲಿ ಪೌಡರ್ ನಾನೀಗ ಸ್ವಲ್ಪ ಜಾಸ್ತಿ ಹಾಕ್ತೇನೆ, ಸ್ವಲ್ಪ ಇನ್ನು ಸ್ವಲ್ಪ ಹಾಕಿ ಸ್ವಲ್ಪ. ಯಾಕೆ ಹೇಳಿದ್ರೆ ಅದು ಖಾರಕ್ಕೆ ತಕ್ಕಷ್ಟು, ಉಪ್ಪಿಗೆ ತಕ್ಕಷ್ಟು, ಖಾರಕ್ಕೆ ತಕ್ಕಷ್ಟು ಹಾಕಬೇಕು. ಇವಾಗ ನನಗೆ ಸ್ವಲ್ಪ ಆಯಿಲ್ ಕೊಡ್ತೀರಾ? ಸೊ ಆಯಿಲ್ ಅಂದರೆ ಆರಾಮ್ಸೆ ನಾವು ಇದು ಮಾಡ್ತೀವಿ. ಯಾಕೆಂತ ಹೇಳಿದ್ರೆ ಇದು ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸಾಕಾ? ಇನ್ನು ಸ್ವಲ್ಪ ಹಾಕಿ. ಆಯಿಲ್ ಹಾಕಿ ಬೈಂಡಿಂಗ್ ಮಾಡಿದರೆ ಕ್ರಿಸ್ಪಿನೆಸ್ ಬರ್ತದೆ, ಅದಕ್ಕೋಸ್ಕರ. ಕೆಲವರು ಇದು ಬಿಸಿ ಎಣ್ಣೆ ಹಾಕ್ತಾರೆ. ಇದು ಬಿಸಿ ಸಾಕು ಸಾಕು, ಇಷ್ಟು ಸಾಕು. ಸೊ ಇದು ಡೀಪ್ ಫ್ರೈಯಾ? ಇದು ಡೀಪ್ ಫ್ರೈ. ಡೀಪ್ ಫ್ರೈ. ಹಾಗಾದ್ರೆ ಆಯಿಲ್ ಇಟ್ಕೊಂಬಿಡ್ರ. ಸ್ವಲ್ಪ ನೀರು ಬೇಕು ಇದಕ್ಕೀಗ. ಖಂಡಿತ ಹಾಕ್ಲ ನೋಡಿ. ಸಾಕು ಸಾಕು. ತೀರ ತೆಳುವೂ ಅಲ್ಲ, ದಪ್ಪನೂ ಅಲ್ಲ. ಯಾಕೆ ಹೇಳಿದ್ರೆ ಬೆಂಡಿ ಅದರಲ್ಲಿ ಸಿಕ್ಬೇಕು. ಬೆಂಡಿನೂ ಸಿಕ್ಬೇಕು, ಇದನ್ನು ಸಿಕ್ಬೇಕು. ಸಾಕಾಗ ಆಯಿಲ್ ಇಟ್ಕೊಂಡ್ಬಿಡ್ತೀನಿ. ಆಯಿಲ್ ಇಟ್ಟಿರಿ. ನಾನು ಬೆಂಡಿ ಯಾವಾಗಲೂ ಕಟ್ ಮಾಡಿ ಇಡಬಾರ್ದು, ಆವಾಗ ಕಟ್ ಮಾಡಿ ಹಾಕಿ ಮಾಡಬೇಕು. ಯಾಕೆ ಹೇಳಿದ್ರೆ ಇಮಿಡಿಯೇಟ್ ಮಾಡ್ಕೊಳ್ಬೇಕು. ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಹೀರೋ ಆಫ್ ಎವ್ರಿ ಡಿಶಸ್. ಸಕ್ಕರೆ ನೋಡಿ ಹಾಕಿ ಹಾಕಿ ಸ್ವಲ್ಪ ಬೇಕಾಗುತ್ತೆ ಡೀಪ್ ಫ್ರೈ ಮಾಡಲಿಕ್ಕೆಲ್ಲ. ಬೆಂಡಿಯನ್ನು ಯಾವ ಥರ ಬೇಕು ಆ ಥರ ಕಟ್ ಮಾಡಬೇಕು. ಇಷ್ಟು ದೊಡ್ಡದಾದರೆ ಇಷ್ಟು ದೊಡ್ಡದಿರಲಿ, ಹಾಫ್ ಕಟ್. ಸೊ ಇನ್ನೂ ಥಿನ್ ಸ್ಲೈಸಸ್ ಬೇಕಿದ್ರೆ ನೋಡಿ ನಾನು ಮಾಡ್ತೇನೆ. ಬೇಗ ನಿಮಗೆ ಥಿನ್ ಸ್ಲೈಸ್ ಬೇಕಿದ್ರೆ. ಥಿನ್ ಸ್ಲೈಸ್ ಬೇಡ, ಯಾಕೆ ಹೇಳಿದ್ರೆ ನಿಮ್ಗೆ ಮತ್ತೆ ಬಾಯಿಗೆ ಸಿಕ್ಕುವುದಿಲ್ಲ ಅಲ್ಲ. ಸೊ ಪೀಸಸ್ ನೀವು ದೊಡ್ಡದು ಚಿಕ್ಕದು ಯಾವುದು ಬೇಕಿದ್ರೆ ಮಾಡ್ಬೋದು. ಹಾಫ್ ಮಾಡಿನೂ ಮಾಡ್ಬೋದು. 4 ಪೀಸಸ್ ಆಗಿ ನೋಡಿ. ಒಂದು ಇದಿಷ್ಟು ಈ ಸೈಜಲ್ಲಿ ಮಾಡಿದೆ, ಒಂದು ಈ ಸೈಜಲ್ಲಿ. ರಾಜಸ್ಥಾನದವರು ತುಂಬ ಬೆಂಡಿಯನ್ನು ಫ್ರೈ ಮಾಡ್ತಾರೆ, ಅದು ಬೇರೆ ಥರದಲ್ಲಿ ಅವರದ್ದು, ಈ ಥರ ಅಲ್ಲ.
ಮಸಾಲಾಸ್ ಬಹುಶಃ ಡಿಫ್ರೆಂಟ್ ಆಗಿರುತ್ತೆ. ಹೀಗೆ ಇದನ್ನು ಈಗ ಮಿಕ್ಸ್ ಮಾಡಬೇಕು. ಓಕೆ. ಆನಿಯನ್ನನ್ನು ಸ್ವಲ್ಪ ಬೇಕಿದ್ರೆ ಹಾಕ್ಕೊಳ್ಬೋದು, ಸ್ವಲ್ಪ ಒಂದು ಆನಿಯನ್ ಜ್ಯೂಸ್ ಇದು ಸಿಕ್ಕಲಿ ಅಂತ ಹೇಳಿ. ಕ್ರಂಚಿನೆಸ್ ಆ್ಯಂಡ್ ಅದರ ಒಂದು ಫ್ಲೇವರ್ ಬರಲಿ ಅಂತ ಟೇಸ್ಟ್ ಬೇರೆ. ಓಕೆ, ಎಣ್ಣೆ ಕಾಯ್ತಾ ನೋಡೋಣ. ಕಾದಿದೆ. ಹೆಚ್ಚು ಹೊತ್ತಿದ್ರಲ್ಲಿ ಇಡಬೇಕಂತ ಸಹ ಇಲ್ಲ. ಆಮೇಲೆ ಬೆಂಡಿ ಬೇಗ ಫ್ರೈನು ಬೇಗ ಆಗುತ್ತೆ. ಹೆಚ್ಚು ಹೊತ್ತು ಇಡಬೇಕಂತ ಇಲ್ಲ, ಎಣ್ಣೆಯಲ್ಲಿ ಸಹ ಇಡಬೇಕಂತ ಇಲ್ಲ, ಬ್ಯಾಟ್ರಲ್ಲಿ ಸಹ ಇಡಬೇಕಂತ ಇಲ್ಲ. ನೋಡಿ ಮಿಕ್ಸ್ ಮಾಡಿ ಹಾಕಿದ್ದೇನೆ ನಾನು. ಚಿಕ್ಕದು ಇದೆ, ದೊಡ್ಡದು ಇದೆ. ದೊಡ್ಡ ಬೆಂಕಿನಲ್ಲೇ ಇರಲಿ, ಅದೇನು ಇದಾಗೋದಿಲ್ಲ. ಚಿಕ್ಕದು ಮಾಡ್ಲಿಕ್ಕೆ ಹೋದ್ರೆ ಎಣ್ಣೆ ಸ್ವಲ್ಪ ಯಾವಾಗ ಚಿಕ್ಕ ಮಾಡ್ತೇವೆ ಆವಾಗ ಎಣ್ಣೆ ಹೀರಿಕೊಳ್ಳುತ್ತದೆ. ಆಮೇಲೆ ಚಿಕ್ಕದು ಮಾಡ್ಲಿಕ್ಕೆ ಹೋದ್ರೆ ಎಣ್ಣೆನೂ ಹೀರ್ಕೊಳ್ಳುತ್ತೆ, ಕ್ರಿಸ್ಪಿನೆಸ್ ಸಹ ಕಡಿಮೆ ಆಗುತ್ತೆ. ಇದೇ ಥರ ನೀವು ಗ್ರೀನ್ ಚಿಲ್ಲಿಯನ್ನು ಸಹ ಮಾಡ್ಬೋದು. ಸೂಪರ್ ಆಗೋದು. ಖಾರ 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 ಆಗಿ ನಾನು ಅದನ್ನ ಇಮ್ಯಾಜಿನ್ ಮಾಡ್ತಾ ಇದ್ರೇನೆ ಬಾಯಲ್ಲೆಲ್ಲ ನೀರು ಬರುತ್ತೆ. ಮಾತ್ರ ಎಣ್ಣೆಗೆ ಹಾಕಿ ಬೇರೆ ಕೆಲಸಕ್ಕೆ ಹೋಗಬಾರ್ದು, ಅದರ ಹತ್ರನೇ ಇರಬೇಕು. 10 ಮಿನಿಟ್ಸ್ ಒಳಗಡೆ ಕೆಲಸ ಆಗತ್ತೆ. ಆಮೇಲೆ ಬೇಕಿದ್ರೆ ಬೇರೆ ಕೆಲಸಕ್ಕೆ ಎಳೆಯಬಹುದು. ಯಾಕೆಂದ್ರೆ ಈ ಥರ ತಿರುಗಿಸ್ತಾ ಇರಬೇಕು. ಆಯ್ತು ನೋಡಿ, ಪರ್ಫೆಕ್ಟ್ ಆಗಿ ಬಂದಿದೆ. ಗೋಲ್ಡನ್ ಬ್ರೌನ್ ಬಂದಿದೆ. ನಿಮಗೆ ಎಣ್ಣೆ ತೆಗಿಬೇಕು ಅಂತ ಇದ್ದರೆ ಟಿಶ್ಯೂ ಪೇಪರ್ ಅಡಿಗೆ ಹಾಕಿ. ಆದ್ರೂ ಕೂಡ ಏನು ಹೆಚ್ಚು ಎಣ್ಣೆ ಮಾಡ್ಕೊಂಡಿಲ್ಲ, ಹೀರ್ಕೊಂಡಿಲ್ಲ. ಸೊ ಅದೇ ಅಲ್ಲ ಸ್ಪೆಷಾಲಿಟಿ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಣ್ಣೆ ಕೊಲೆಸ್ಟ್ರಾಲ್ ಫ್ರೀ ಅಂತ ನಾ ಹೇಳಿದೆ. ಉದಾಹರಣೆ ಇಲ್ಲೇ ಸಿಗ್ತಾ ಇದೆ ನೋಡಿ ಹೇಗೆ ಡ್ರೈ ಆಗಿದೆ. ಸೆಟ್ ಮಾಡಿ ನಿಮಗೆ ಸರ್ವ್ ಮಾಡ್ತೇನೆ. ರುಚಿ ರುಚಿಯಾದ ದಿಢೀರ್ ಮಾಡುವ ಬೆಂಡಿ ಫ್ರೈ. ದಿಢೀರ್ ಬೆಂಡಿ ಫ್ರೈ. ಸಾಸ್ ಇದ್ರೆ ಸಾಸಲ್ಲಿನೂ ಈವ್ನಿಂಗ್ ಜೋರಾಗಿ ಮಳೆ ಬರುತ್ತಲ್ಲ ಮಳೆಗಾಲಕ್ಕೆ, ಅದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಬೆಂಗಳೂರಲ್ಲಿ ಮಳೆ ಚಳಿಗಾಲದಲ್ಲಿ ಒಂದು ಮಳೆ ಬರುತ್ತೆ, ಸಕ್ಕರೆ ಮಳೆ ಅಂತೇಳಿ. ಆ ಟೈಮಿಗೂ ಕೂತ್ಕೊಂಡು ತಿನ್ಲಿಕ್ಕೆ ಮಳೆ, ಸಕ್ಕರೆ ಮಳೆ. ಸಕ್ಕರೆ ಮಳೆಯಾ? ಓ, ಅದಕ್ಕೊಂದು ಹೆಸರು ಇದೆ, ಸಕ್ಕರೆ ಮಳೆ ಅಂತ. ಓಕೆ, ಡ್ರಿಸ್ಲಿಂಗ್ ಅಲ್ಲ? ಓಕೆ, ಸರಿ. ಸೊ ಬಿಸಿ ಬಿಸಿಯಾದಂತಹ ಬಿಂಡಿ ಫ್ರೈ, ದಿಢೀರ್ ಬಿಂಡಿ ಫ್ರೈ ಬೆಂಗಳೂರಿನ ಸಕ್ಕರೆ ಮಳೆಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಬಹುಶಃ ಇಲ್ಲಿಯ ಫುಲ್ ಕಲ್ಲುಪ್ಪಿನ ಮಳೆಗೆ ಹೇಗೆ ಇರುತ್ತೆ ಗೊತ್ತಿಲ್ಲ, ಅದಕ್ಕೂ ಕೂಡ ತುಂಬ ಚೆನ್ನಾಗಿರ್ಬೋದು. ಸೊ ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಭಿಂಡಿ ಫ್ರೈ ತಯಾರಿಸುವ ವಿಧಾನ. ಮೊದಲು 1 ಕಪ್ ಕಡಲೆ ಹಿಟ್ಟಿಗೆ 1 ಚಮಚದಷ್ಟು ಅಕ್ಕಿ ಹಿಟ್ಟು, ಅರ್ಧ ಚಮಚ ಕಾರ್ನ್ಫ್ಲೋರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಶಿನ ಪುಡಿ, ಮೆಣಸಿನ ಪುಡಿ, 2 ಚಮಚದಷ್ಟು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬೆರೆಸಿ ನೀರು ಹಾಕಿ ಗಟ್ಟಿಯಾಗಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಆನಂತರ ಬೆಂಡೆಕಾಯನ್ನು ಉದ್ದನೆ 2 ಭಾಗವಾಗಿ ತುಂಡು ಮಾಡಿಕೊಂಡು ಕಡಲೆ ಹಿಟ್ಟಿಗೆ ಸೇರಿಸಿ, ಜೊತೆಗೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಬೆರೆಸಿಕೊಂಡು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿಗರಿಯಾದ ಬೆಂಡಿ ಫ್ರೈ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ಚೆನ್ನ. ಯಾ ಮೇಡಮ್, ಸೊ ಐ ಗೆಸ್ ವೀಟ್, ಕರ್ಡ್ ವೀಟ್. ಸೊ ಇದನ್ನು ನಾವು ಫಸ್ಟ್ ಸವಿಯೋಣ. ತಗೊಳ್ಳಿ. ಸೊ ಖಂಡಿತ ಹೇಳ್ತೀನಿ. ಸೊ ಕಲರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಪರ್ಫೆಕ್ಟ್ ತುಂಬ ಚೆನ್ನಾಗಿದೆ. ಇದನ್ನು ಗ್ಯಾರಂಟಿ ಟ್ರೈ ಮಾಡ್ಬೋದು. ಯಾಕಂತ ಹೇಳಿದ್ರೆ ಇದು ಫುಲ್ ಒಂದು ಹೋಲ್ ಇದು ಮೀಲ್ ಥರನೇ ಆಗುತ್ತೆ. ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ಗೆ ಹಾಕಿ ಕೊಟ್ಟರೆ ಮಧ್ಯಾಹ್ನ ತಿಂದರೆ ಫುಲ್ ಆಗುತ್ತೆ. ನಾನು ಬ್ರೋಕನ್ ವೀಟ್ದು ಖಾಲಿ ಇದುವರೆಗೂ ನಾನು ಮಾಡಿದ್ದು ಪಾಯಸ ಮಾತ್ರ ಮಾಡಿದ್ದೆ. ಐ ಗೆಸ್ ನಾನು ಇದನ್ನು ಖಂಡಿತ ಟ್ರೈ ಮಾಡಿ. ನೀವು ಬ್ರೋಕನ್ ವೀಟ್ ಇದು ಎಲ್ಲ ಐಟಮ್ಸನ್ನು ಸಹ ಮಾಡ್ಬೋದು. ಇದಂತೂ ಸೂಪರ್, ತುಂಬ ಚೆನ್ನಾಗಿದೆ, ವೆರಿ ನೈಸ್.
ಸೊ ಇದನ್ನು ಟ್ರೈ ಮಾಡೋಣ. ಸೊ ದಿಢೀರ್ ಬೆಂಡಿ ಫ್ರೈ. ಸಾಲ್ಟ್ ಕರೆಕ್ಟ್ ಆಗಿದೆ ಅಲ್ಲ? ಖಡಕ್ಕಾಗಿ ಖಾರ ಹಾಗೆಯೇ ಉಪ್ಪು ಎಲ್ಲವೂ ಕೂಡ ಆ್ಯಂಡ್ ಔಟರ್ ಬ್ಯಾಟರ್ ಕ್ರಿಸ್ಪಿಯಾಗಿ ಬಂದಿದೆ. ನೀವು ಹೇಳಿದಾಗೆ ಮಳೆಗಾಲಕ್ಕೆ ಈ ಕಡೆ ಮಳೆ ಸುರಿತಾ ಇರಬೇಕು, ಇದು ಬಿಸಿ ಬಿಸಿ ಹಾಗೆ ಮಾಡ್ಕೊಡ್ತಾ ಇರಬೇಕು, ತಿಂತಾ ಇರಬೇಕು. ಬಿಂಡಿನೂ ಜಾಸ್ತಿ ಫ್ರೈ ಜಾಸ್ತಿ ನನಗೆ ಬಹುಶಃ ಇದು ಮಳೆಗಾಲ ಹಾಗೆ ಈವ್ನಿಂಗ್ ಟೈಮ್ಗೆ ಸಾಸ್ ಜೊತೆಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿದೆ. ಸಾಸು ಇಲ್ಲದಿದ್ರೆ ಇವಾಗ ಮಿಯೋನೀಸ್ ಸಿಗುತ್ತಲ್ಲ ಎಲ್ಲ, ಅದನ್ನು ಹಾಕಿನೂ. ಸೊ ಐ ಗೆಸ್ ಇದಕ್ಕೆ ಸ್ವಲ್ಪ ಖಾರ ಇನ್ನೂ ಖಾರ ಮಾಡಿಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸೂಪರ್ ಮೇಡಮ್. ಸಿಂಪಲ್ ರೆಸಿಪಿ, ವೆರಿ ಸಿಂಪಲ್ ರೆಸಿಪಿ, ವೆರಿ ಸಿಂಪಲ್. ಯು ಕ್ಯಾನ್ ಫಿನಿಶ್ ಇಟ್ ವಿತ್ ಇನ್ 10 minutes ಕಂಪ್ಲೀಟ್ ಮಾಡಿ. ನೀವು ಹೇಳಬೇಕಷ್ಟೇ. ಈಗ ಹಾಗೆ ಕೂತ್ಕೊಂಡು ತಿಂತಾ ಇದ್ರೆ ಈಗಲೇ ಖಾಲಿ ಆಗುತ್ತೆ ಅದು. ಅಲ್ಲ, ಪ್ರಿಪರೇಷನ್ ಮಾಡ್ಲಿಕ್ಕೆ ಹೇಳೋದು ನಾನು. ಪ್ರಿಪೇರ್ ವಿತ್ ಇನ್ 10 minutes ಇದು ಮಾಡ್ಬೋದು. ಆ್ಯಕ್ಚುಲಿ ಇದೂ ಬ್ರೋಕನ್ ಬೇಯಿಸಿಟ್ಟೆ ಬ್ರೋಕನ್ ವೀಟ್ ಇದ್ದರೆ ಅದು, ಬಟ್ ಬ್ರೋಕನ್ ವೀಟನ್ನು ಹಾಗೇನೆ ಅಲ್ಲ ಬೇಯಿಸೋದು, ಘೀಯಲ್ಲಿ ಮತ್ತು ಕಿಶ್ಮಿಶನ್ನು ಒಟ್ಟಿಗೆ ಬೇಯಿಸಿಟ್ಟಿದ್ದರೆ ಯಾವಾಗ ಬೇಕಿದ್ರೆ ತೆಗೆದು ಮಾಡ್ಬೋದು. ಎಸ್ ಮೇಡಮ್, ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಸೊ 2 ಡಿಶ್, 2 ರೆಸಿಪಿ, ಆಸಮ್ ಟೇಸ್ಟ್ ಆ್ಯಂಡ್ ಇದು ಕಿಲ ನನಗಂತೂ ತುಂಬ ಹಿಡಿಸ್ತು. ಸೊ ಒಳ್ಳೆ ರೆಸಿಪಿ ಹೇಳ್ಕೊಡೋದಕ್ಕೆ ನಿಮಗೆ ಸಂಪ್ರೀತಿಯಿಂದ ಕಿರುಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು. ಬೆಂಗಳೂರಿಗೆ ಹೋಗಿ ಇದು ನಮ್ಮ ಊರಿನ ಕುಚ್ಚಲಕ್ಕಿಯನ್ನು ಕರೆಕ್ಟ್ ಎಲ್ರಿಗೆ ಹೇಳ್ಬೋದು ಇದು ಅಲ್ಲ? ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ಸ್. ಸೊ ದಿಢೀರಾಗಿ ರುಚಿಕರವಾದಂಥ ಖಾದ್ಯಗಳನ್ನು ಎಷ್ಟು ಸುಂದರವಾಗಿ ಟೇಸ್ಟಿಯಾಗಿ ತಯಾರಿಸ್ಬೋದು ಅಂತ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ನೋಡಿದ್ವಿ. ಸೊ ಇದಂತೂ ಸೂಪರ್. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಲೇಬೇಕು. ಹಾಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.